ಶಿರ್ಡಿ ಸಾಯಿ ಬಾಲಾಜಿ ಫಿಲಂ ಬ್ಯಾನರ್ನಡಿಯಲ್ಲಿ ಮೂಡಿಬಂದಿರುವ ಹರೀಶ ವಯಸ್ಸು 36 ಕನ್ನಡ ಚಲನಚಿತ್ರ ಮಾರ್ಚ್ 11ರಂದು ರಾಜ್ಯದಾದ್ಯಂತ ಬಿಡುಗಡೆಗೊಳ್ಳಲಿದೆ. ಈ ಬಗ್ಗೆ ಮಂಗಳೂರಿನಲ್ಲಿ ಚಿತ್ರತಂಡ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದ್ರು. ಗುರುರಾಜ್ ಜ್ಯೇಷ್ಠ ಅವರ ನಿರ್ದೇಶನದ ಚೊಚ್ಚಲ ಸಿನಿಮಾ ಇದಾಗಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ಗುರುವಾಯನಕೆರೆ ಮತ್ತು ಮಂಗಳೂರಿನ ಸುಂದರ ಪರಿಸರದಲ್ಲಿ ಚಿತ್ರದ ಚಿತ್ರೀಕರಣಗೊಂಡಿದೆ. ಈ ಚಿತ್ರದಲ್ಲಿ ಸುಮಧುರ ಸಂಗೀತಕ್ಕೆ ಮಂಗಳೂರು ಕನ್ನಡದ ಕಂಪು ಸಾಥ್ ನೀಡಿದೆ. ಇನ್ನು ಈ ಚಿತ್ರಕ್ಕೆ ಲಕ್ಷ್ಮೀಕಾಂತ್ ಎಚ್.ವಿ. ರಾವ್, ತ್ರಿಲೋಕ್ ಝಾ, ಚಿಂತಕುಂಟ ಶ್ರೀದೇವಿ, ಆರ್ ದೀಪಾ ಅವರ ನಿರ್ಮಾಣದ ಚಿತ್ರವಾಗಿದ್ದು, ಹಿರಿಯ ಕಲಾವಿದರಾದ ಎಂಎಸ್ ಉಮೇಶ್, ಯೋಗೀಶ್ ಶೆಟ್ಟಿ, ಶ್ವೇತಾ ರೆಹೊಳೆ, ರೋಹಿಣಿ ಜಗರಾಮ್, ಪ್ರಕಾಶ್ ತುಮಿನಾಡು, ರಕ್ಷಣ್ ಮಾಡೂರು, ಶೋಭಾ ಶೆಟ್ಟಿ, ಉಮೇಶ್ ಮಿಜಾರ್, ಮಂಜುಳಾ ಜನಾರ್ದನ್, ರಮೇಶ್ ರೈ ಕುಕ್ಕುವಳ್ಳಿ, ಸೌಮ್ಯ ಸುಧೀಂದ್ರ ಮತ್ತಿತರರು ತಾರಾಂಗಣದಲ್ಲಿದ್ದಾರೆ. ಇನ್ನು ಹರೀಶ ವಯಸ್ಸು 36 ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾಡಿರುವ ಹರೀಶಣ್ಣಂಗೆ ವಯಸ್ಸು 36 ಸೇರಿದಂತೆ 4 ಹಾಡುಗಳಿವೆ. ಇನ್ನುಳಿದಂತೆ ಹಾಡುಗಳನ್ನು ಸಂಗೀತ ಬಾಲಚಂದ್ರ, ಲಕ್ಷ್ಮೀಕಾಂತ್ ಎಚ್.ವಿ. ರಾವ್ ಹಾಗೂ ರಾಜೇಶ್ ರಾವ್ ಅವರು ಹಾಡಿದ್ದಾರೆ. ಪುರಂದರದಾಸರು, ಭವ್ಯ ಪ್ರದೀಪ್ ಮತ್ತು ಗುರುರಾಜ್ ಜ್ಯೇಷ್ಠ ಅವರ ರಚನೆಗಳಿವೆ ಎಂದು ಚಿತ್ರತಂಡದವರು ಮಾಹಿತಿಯನ್ನ ನೀಡಿದ್ರು. ಮಾರ್ಚ್ 11 ನಾಡ್ದು ಮಲ್ಟಿಪ್ಲೆಕ್ಸ್ ಹಾಗೂ ಮಂಗಳೂರಲ್ಲಿ ಸುಚಿತ್ರ ಹಾಗೂ ಉಡುಪಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಮತ್ತು ಆಲ್ ಓವರ್ ಕರ್ನಾಟಕ 80ರಿಂದ 85 ಥಿಯೇಟರ್ಸ್ ಅಲ್ಲಿ ಮಂಗಳೂರಿನ ಕಲಾವಿದರು ಸೇರ್ಕೊಂಡು ಮಾಡಿರುವಂಥ ಸಿನಿಮಾ. ಎಲ್ಲ ಯುವ ಪ್ರತಿಭೆಗಳು, ಅದೇ ರೀತಿ ಹಿರಿಯ ಕಲಾವಿದರಾದಂಥ ಎಂಎಸ್ ಉಮೇಶ್ ಬ್ಯಾಂಗ್ಳೂರಿನವರು, ಅವರು ಮೇನ್ ಲೀಡ್ ಆಗಿ, ಮತ್ತು ಯೋಗೀಶ್ ಶೆಟ್ಟಿ ಹೀರೋ ಆಗಿ ಈ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ವಿಶೇಷತೆ ಅಂದರೆ PRK ಸ್ಟುಡಿಯೋಸ್ ಅಂತ ಪುನೀತ್ ರಾಜ್ಕುಮಾರ್ ಅವರು ಸ್ಟಾರ್ಟ್ ಮಾಡಿದ ಸ್ಟುಡಿಯೋ ಅದು. ಅದರಲ್ಲಿ ಪ್ರಥಮವಾಗಿ ಸಾಂಗ್ ಅನ್ನು ಹಾಡಿದೆ ನಮ್ಮದೇ ಹರೀಶ ವಯಸ್ಸು 36 ಹಾಡಿದ್ದಾರೆ. ಬಹುಶಃ ಅದರ ನಂತರ ಅಲ್ಲಿ 3-4 ಎಲ್ಲ ರೆಕಾರ್ಡಿಂಗ್ ಆಯಿತು. ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕೋಸ್ಟಲ್ ದಕ್ಷಿಣ ಕನ್ನಡದಲ್ಲಿ ನಮ್ಮದೇ ಅವರು ಹಾಡಿದಂಥ ಕೊನೆಯ ಹಾಡು. 8ರಿಂದ 20 ದಿನ ಶೆಡ್ಯೂಲ್ ಮಾಡಿ ನಾವು ಒಂದು ಬೇಸ್ ಅಮೌಂಟ್ ಬಜೆಟ್ನಲ್ಲಿ ಕನ್ನಡ ಸಿನಿಮಾ ಮಾಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಪ್ರತಿಭೆಗಳನ್ನು ಮೊದಲ ಬಾರಿಗೆ ನಾವು ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ನೋಡಿರ್ಬೋದು, ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಈ ಥರ ಒಂದು ಅಥೆಂಟಿಕ್ ಮಂಗಳೂರು ಫ್ಲೇವರ್ನ ಹೊಂದಿರುವಂತಹ ಸಿನಿಮಾ. ಈ ಸಿನಿಮಾದಲ್ಲಿ ನಾವು ಯಾವ ರೀತಿ ನಮಗೀಗ ಟೆಕ್ನಿಕಲ್ ಪ್ರಿವ್ಯೂ ಬ್ಯಾಂಗ್ಳೂರಲ್ಲಿ ನಡೆದ ಕಾರಣ ಅದರ ಒಂದು ರೆಸ್ಪಾನ್ಸ್ ಅನ್ನು ಇಟ್ಕೊಂಡು ನಾವು ಕಾನ್ಫಿಡೆಂಟ್ ಆಗಿ ಈ ಸಿನಿಮಾವನ್ನು ರಿಲೀಸ್ ಮಾಡ್ತಾ ಇದ್ದೇವೆ. ನಿಮಗೆ ಥಿಯೇಟ್ರಿಗೆ ಹೋಗಿ ಹೊರಗೆ ಬರಬೇಕಾದ್ರೆ ನಿಮಗೆ ಒಂದು ಫೀಲ್ ಅನ್ನು ಕೊಡುವಂತಹ ಸಿನಿಮಾ, ಒಂದು ಹಾಸ್ಯ ಮಿಶ್ರಿತವಾಗಿ ಆ ಫೀಲ್ ಅನ್ನ ಕ್ಯಾರಿ ಮಾಡುವಂತಹ ಒಂದು ಸಿನಿಮಾ. ನಮ್ಮ ಎಲ್ಲ ಪತ್ರಿಕಾ ಬಂಧುಗಳ ಸಹಾಯಕ್ಕೆ ನೀವು ಈಗಾಗಲೇ ಕೊಟ್ಟಿದ್ದೀರಾ, ಇನ್ನು ಮುಂದೆ ಕೂಡ ನಾವು ಬಯಸ್ತಾ ಇದ್ದೇವೆ. ಜೊತೆಗೆ ಕಾಸರಗೋಡ್ನಲ್ಲೂ ಕೂಡ ನಾವು ರಿಲೀಸ್ ಮಾಡ್ತಾ ಇದ್ದೇವೆ, ಕೃಷ್ಣ ಟಾಕೀಸ್ ನಲ್ಲಿ. ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಚಿತ್ರದ ನಿರ್ದೇಶಕ ಗುರುದಾಸ್ ಜ್ಯೇಷ್ಠ, ರಕ್ಷಣ್ ಮಾಡೂರು, ಯೋಗೀಶ್ ಶೆಟ್ಟಿ, ಶ್ವೇತಾ ರೆಹೊಳೆ, ಸೌಮ್ಯ ಸುಧೀಂದ್ರ ರಾವ್ ಉಪಸ್ಥಿತರಿದ್ದರು.